ಒಂದೆಡೆ ಜೀವನದಿ ನೇತ್ರಾವತಿ ನದಿಯ ಸುಂದರ ಸೊಬಗು, ಇನ್ನೊಂದೆಡೆ ತೆಂಗು ಕಂಗುಗಳ ಹಸಿರಿನ ನೋಟ. ಇದರ ಮಧ್ಯೆ ಕಂಗೊಳಿಸುತ್ತಿರುವ ಪ್ರಸಿದ್ಧ ಕ್ಷೇತ್ರ. ಅಷ್ಟಕ್ಕೂ ಆ ಕ್ಷೇತ್ರ ಯಾವುದು ಅಂತೀರಾ? ಹಾಗಾದ್ರೆ ಈ ವರದಿ ನೋಡಿ. ಬಂಟ್ವಾಳ ತಾಲೂಕಿನ ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರವು ಪುರಾತನ ಕಾಲದಿಂದಲೂ ಪ್ರಸಿದ್ಧಿಯನ್ನ ಪಡೆದಂತಹ ಕ್ಷೇತ್ರವಾಗಿದೆ. ಇದೀಗ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಸಿ ಭಂಡಾರಿಯವರ ನೇತೃತ್ವದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟ ಈ ದೇವಸ್ಥಾನ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಾ ಇದೆ. ಇದೀಗ ನದಿ ತೀರದಲ್ಲಿ ಸುಮಾರು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನೂತನ ಜ್ಞಾನ ಮಂದಿರ ನಿರ್ಮಾಣಗೊಳ್ತಾ ಇದೆ. ಕಳೆದ 2005ರಲ್ಲಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಧರಂ ಸಿಂಗ್ ಅವರು ನಂದಾವರ ಕ್ಷೇತ್ರದಲ್ಲಿ ಜ್ಞಾನ ಮಂದಿರಕ್ಕೆ ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ಕಾರಣಾಂತರಗಳಿಂದ ಕಟ್ಟಡ ನಿರ್ಮಾಣಗೊಳ್ಳದೆ ಉಳಿದಿತ್ತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವ ಎಸಿ ಭಂಡಾರಿಯವರ ದೂರದೃಷ್ಟಿಯ ಯೋಜನೆಯ ಫಲವಾಗಿ ಈಗಾಗಲೇ ನೇತ್ರಾಧಾರ ಸಭಾಂಗಣ ಲೋಕಾರ್ಪಣೆಗೊಂಡಿದ್ದು, ಮುಂದಿನ ಫೆಬ್ರವರಿ 9ರಂದು ಜ್ಞಾನ ಮಂದಿರ ಉದ್ಘಾಟನೆಗೆ ಸಿದ್ಧಗೊಳ್ತಾ ಇದೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವ ಎಸಿ ಭಂಡಾರಿಯವರು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಜ್ಞಾನ ಮಂದಿರ ನಿರ್ಮಾಣಗೊಳ್ತಾ ಇದ್ದು, ಫೆಬ್ರವರಿ 9ರಂದು ಉದ್ಘಾಟನೆಗೊಳ್ಳಲಿದೆ. ಹಿಂದೂ ಧರ್ಮದ ಸಂಸ್ಕಾರವನ್ನ ಮಕ್ಕಳಲ್ಲಿ ಉದ್ದೀಪನಗೊಳಿಸುವ ನಿಟ್ಟಿನಲ್ಲಿ ಯಕ್ಷಗಾನ, ತಾಳಮದ್ದಲೆ, ಹರಿಕತೆ, ಭರತನಾಟ್ಯ, ಭಜನೆ ಮೊದಲಾದ ತರಬೇತಿಗಳನ್ನು ಆಯೋಜಿಸಲು ಜ್ಞಾನ ಮಂದಿರವನ್ನ ಬಳಸಿಕೊಳ್ಳುವುದಾಗಿ ತಿಳಿಸಿದರು. ನದಿ ತೀರದಲ್ಲಿ ಜ್ಞಾನ ಮಂದಿರ ಆಕರ್ಷಕವಾಗಿ ನಿರ್ಮಾಣಗೊಳ್ತಾ ಇದ್ದು, ಕ್ಷೇತ್ರದ ಸೌಂದರ್ಯ ಮುಕುಟಕ್ಕೆ ಗರಿ ಇಟ್ಟಂತಾಗಿದೆ. ಇದೇ ಸಂದರ್ಭ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ನದಿ ತೀರದ ತಡೆಗೋಡಿ ಕಾಮಗಾರಿಯು ಪ್ರಗತಿಯಲ್ಲಿದೆ ಎಂದರು. ಕ್ಷೇತ್ರ ನಂದಾವರ ಅಂತ ಹೇಳಿದರೆ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ಕ್ಷೇತ್ರ. ಇದು ಸುಮಾರು ಒಂದು 800 ವರ್ಷಗಳ ಇತಿಹಾಸ ಇದ್ದಂತಹ ದೇವಸ್ಥಾನ. ಆ ನಂತರ ನಂದರಾಜರ ಅರಸರು ಬೇರೆ ಬೇರೆ ತುಂಡರಸುಗಳು ಇಲ್ಲಿ ರಾಜ್ಯಭಾರ ಮಾಡುವ ಮೂಲಕ ಇದು ಮಾಗಣ ದೇವಸ್ಥಾನವಾಗಿ ಪ್ರತೀತಿ. ಸುಮಾರು ಸಮೀಪ 300 ಮೂಡ, ನಡು, ಪಡು ಬಂಟ್ವಾಳ ತಾಲೂಕಿನ ಈ 4 ಗ್ರಾಮಗಳ ಒಂದು ಮಾಗಣ ದೇವಸ್ಥಾನವಾಗಿ ಇಲ್ಲಿ ಸುಮಾರು 800 ವರ್ಷಗಳಿಂದ ಇದು ಜನರ ಒಂದು ಭಕ್ತರ ಪ್ರೀತಿ, ವಿಶ್ವಾಸ, ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿ ನಡೀತಾ ಬಂದಿದೆ. ಸುಮಾರು 1080ರಲ್ಲಿ ನೂಯಿ ವೆಂಕಟರಾಯರು ಇದನ್ನು ಸಾರ್ವಜನಿಕರಿಗೆ ಅಥವಾ ಸಾರ್ವಜನಿಕ ಮುಜರಾಯಿ ಡಿಪಾರ್ಟ್ಮೆಂಟಿಗೆ ಅವರು ಬಿಟ್ಟುಕೊಟ್ಟರು. ಕಾರಣ ಏನಂತೇಳಿದರೆ, ಅವರು ಪ್ರಾಯ ಆಗಿ ಅವರಿಗೆ ನಡೆಸಲಿಕ್ಕೆ ಇಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಎಂಬಂಥ ದೃಷ್ಟಿಯಲ್ಲಿ ಸಾರ್ವಜನಿಕ ದೇವಸ್ಥಾನ ಮಾಡಬೇಕು ಎಂಬಂಥ ಒಂದು ದೃಷ್ಟಿಯಿಂದ ಇನ್ನು ನಂದಾವರದಿಂದ ಪಾಣೆಮಂಗಳೂರಿನ ವೀರ ವಿಠಲ ದೇವಸ್ಥಾನವನ್ನು ಸಂಪರ್ಕಿಸುವಂತೆ ನೇತ್ರಾವತಿ ನದಿ ತಟದಲ್ಲಿಯೇ ರಸ್ತೆ ಮತ್ತು ಸೇತುವೆ ನಿರ್ಮಾಣದ ಅಭೂತಪೂರ್ವ ಯೋಜನೆಯೊಂದು ಸಿದ್ಧವಾಗಿದ್ದು, ಅದು ನಿರ್ಮಾಣಗೊಂಡಲ್ಲಿ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳವಾಗಿ ನಂದಾವರ ರೂಪುಗೊಳ್ಳಲಿದೆ. ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.